ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ನಿನಗೆ ವಂದನೆ ಎಂದೆಂದು ನಿನ್ನನ್ನು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಎಂದೆಂದು ನಿನ್ನನ್ನು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಸುಗಿತಲ ಸಂದೈತ ಮತ್ತೊಂದು ಈ ಬಂಧುಳೆ ಕದ್ರ ಮಂಜುನಾಥ ದೇವರು ಮಹಾಲಿಂಗೇಶ್ವರ ದೇವರು ಆ ನಿಟ್ಟಡ ಮಾತ ದೇವರನ್ನ ನೀ ಪೊಟ್ಟು ಸುಗಿತೊಂದು ಮುಡಾಯಿಗಟ್ಟ ಪಡ್ಡಾಯಿ ಕಡಲ್ ಬಡಕಾಯಿ ಬಾರ್ಕೊಟ್ಟಿರ್ಕ ನೀಲೇಶ್ವರ ಗಡಿ ಉಪ್ಪುಲ ಮಾತ ಸತ್ಯನ ನೆನವರಿಕೆ ಮತ್ತೊಂದು ಖಂಡಿತವಾದಲ್ಲ ಈ ಯಾಗ ಪರಿಪೂರ್ಣವಾದ ಮಾತೆಲ್ಲ ಉಡಲಗ ಎಡ ರೀತಿಯ ಶಕ್ತಿ ಎಡ ರೀತಿಯ ಬೆಳಗಾಡು ಪನ್ನೊಂದು ಈ ಪೊಟ್ಟುಡು ಕಾರ್ಯಕ್ರಮಗೂ ಬತ್ತಿನ ಈ ಒಂಜಿ ನಮ್ಮ ಪ್ರತಿ ಒಂಜಿ ಕಾರ್ಯಕ್ರಮದ ಈ ಒಂಜಿ ನೇತೃತ್ವ ವಹಿಸಿನ ಮಾತ ಭಿನ್ನಾದಿಗದು ಗುಟದಕ್ಲ ಎದುರು ರೀತಿಯ ಮಾತ ಬಂಧುಲೆಲ್ಲ ಮೋಕೆಡ್ ಪ್ರಸ್ತಾವದೊಟ್ಟಿಗೆ ಸ್ವಾಗತ ಮಾಡ್ಕೊಡು ಬಂದಕೆಂದುಲೆ ಈ ಒಂಜಿ ಯಾಗದ ನೇತೃತ್ವ ವಹಿಸುವ ನಾಟ್ಯ ವೈದ್ಯರ ನೆಚ್ಚಿನ ಡಾಕ್ಟರ್ ಎಂ ಮುರಳಿ 3 ತಿಂಗಳ ಅವಧಿಯಲ್ಲಿ ಪ್ರಥಮ ಬಾರಿಗೆ ಉರುವ ಮಾರಿಗುಡಿ ದೇವಸ್ಥಾನದಲ್ಲಿ ಒಂದು ಧನ್ವಂತರಿ ಯಾಗದ ಮಹಾಸಭೆಯನ್ನು ಕರೆದಿದ್ದೆವು. ಅದರಲ್ಲಿ ಸಾಧಾರಣ 100ಕ್ಕಿಂತ ಮಿಕ್ಕಿ ಗುರೂಜಿಯ ಅಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳು ಪಾಲ್ಗೊಂಡಿದ್ದರು. ಅದರ ನಂತರ ನಮಗೆ ಈ ಮಹಾಯಾಗಕ್ಕೆ ಒಂದು ಚಾಲನೆ ಸಿಕ್ಕಿತ್ತು. ಅದ ನಂತರ ತೊಕ್ಕೊಟ್ಟು ಸೌಭಾಗ್ಯ ಹಾಲಲ್ಲಿ ಅಲ್ಲಿ ಕೂಡ ಒಂದು ಸಭೆಯನ್ನು ಕರೆದಿದ್ದೆವು. ಉಳ್ಳಾಲ ವಲಯದ ಸಭೆಯನ್ನು ಅಲ್ಲಿ ಕರೆದಿದ್ದೆವು. ಅದರಲ್ಲಿ ಕೂಡ ಒಂದು 100-150 ಜನ ಸೇರಿದರು. ತದನಂತರ ಸುರತ್ಕಲ್ ಎಟಿಎ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಮತ್ತೊಂದು 3ನೇ ಸಭೆಯನ್ನು ಕರೆದಿದ್ದೆವು. ಅಲ್ಲಿ ಕೂಡ ತುಂಬ ಜನ ಅಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳು ಸೇರಿದರು. ಇದು ಇನ್ನು ಬಹುಶಃ 3 ತಿಂಗಳ ಮೊದಲು ಕರೆದಂಥ ಸಭೆ ಈಗ ಕೇವಲ 18 ದಿನಗಳು ಮಾತ್ರ ನಮಗೆ ಬಾಕಿ ಉಳಿದಿದೆ. ಇದು ಎಣಿಸುವಾಗ ನಮಗೆ ತುಂಬ ಚಿಂತೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ಬಹಳ ಕಮ್ಮಿ ದಿನ ಉಂಟು. ಯಾಗದ ಜಯ ಖಂಡಿತವಾಗಿಯೂ ದೇವರು ನಮ್ಮ ಪಾಲಿಗೆ ಇಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ ಪ್ರತಿಯೊಬ್ಬರು ಕೂಡ ಅದಕ್ಕೆ ಕಷ್ಟಪಟ್ಟು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಈ ಯಾಗ ಯಶಸ್ವಿ ಆಗ್ತದೆ ಎಂಬ ಭರವಸೆ ನಮಗಿದೆ. ಬಹುಶಃ ಇವತ್ತಿನ ಒಂದು ಧನ್ವಂತರಿ ಮಹಾಯಾಗದ 18 ದಿನಗಳಿರುವುದರಿಂದ ಅದರ ಪೂರ್ವ ತಯಾರಿಗಳ ಬಗ್ಗೆ, ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡವರೇ ಇದ್ದಾರೆ. ಇವರೆಲ್ಲ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ಇವತ್ತಿನೊಂದು ಸಭೆಯಲ್ಲಿ ನಾವು ತಿಳಿದುಕೊಂಡು ಅದರ ಮುಖಾಂತರ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ಈ ಮಹಾಸಭೆಗೆ ಶ್ರೀ ಬ್ರಹ್ಮಶ್ರೀ ವೇದಮೂರ್ತಿ ವಿಠ್ಠಲದಾಸ್ ತಂತ್ರಿಗಳು ಅವರು ಆಸೀನರಾಗಿದ್ದಾರೆ ನಮ್ಮ ಈ ಸಭೆಯಲ್ಲಿ. ಅವರಿಗೆ ನಮ್ಮ ಆನಂದ ಗುರೂಜಿ ಅಭಿಮಾನಿಗಳು ದಕ್ಷಿಣ ಕನ್ನಡ, ಅದೇ ರೀತಿ ಧನ್ವಂತರಿ ಮಹಾಯಾಗ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರಾದಂಥ ಅದೇ ರೀತಿ ಶ್ರೀ ಶಶಿಧರ್ ಹೆಗ್ಡೆ ಮಾಜಿ ಮೇಯರ್ ಇವರು ಕೂಡ ಈ ಸಭೆಗೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ಶಶಿಧರ್ ಹೆಗ್ಡೆ ಅವರು ವಹಿಸಿಕೊಳ್ಬೇಕೆಂದು ನಾನು ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಯಾರು ಸ್ವಯಂ ಸೇವಕರು ತಾನಾಗಿ ಮುಂದೆ ಬರ್ತಾರೋ
ಅವರಿಗೆ ಆ ಸಮಿತಿಯಲ್ಲಿ ಕೂಡ ಸೇರಿಸಲು ಅವಕಾಶವಿದೆ. ಖಂಡಿತವಾಗಿಯೂ ಸೇರಿದ ಬಳಿಕ ಎಲ್ಲರೂ ತನ್ನನ್ನು ತಾನು ಇದರಲ್ಲಿ ತೊಡಗಿಸಿಕೊಳ್ಬೇಕು ಎಂಬುದಾಗಿ ವಿನಂತಿಸುತ್ತಾ ಉಪಸಮಿತಿಗಳ ಮಾಹಿತಿಗಳು ಈ ಕೆಳಗಿನಂತಿವೆ. ಸ್ವಾಗತ ಸಮಿತಿ, ಆರ್ಥಿಕ ಸಮಿತಿ, ಹಸಿರು ಹೊರೆ ಕಾಣಿಕೆ ಸಮಿತಿ, ವೈದಿಕ ಸಮಿತಿ, ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಸಮಿತಿ, ಉಗ್ರಾಣ ಸಮಿತಿ, ಅನ್ನ ಸಂತರ್ಪಣೆ ಸಮಿತಿ, ಸ್ವಯಂ ಸೇವಕರ ಮೇಲ್ವಿಚಾರಣಾ ಸಮಿತಿ, ಕಾರ್ಯಾಲಯ ನಿರ್ವಹಣಾ ಸಮಿತಿ, ಮಾತೃ ಸಮಿತಿ, ಮಾಧ್ಯಮ ಮುದ್ರಣ ಮತ್ತು ಪ್ರಚಾರ ಸಮಿತಿ, ಹೊರಾಂಗಣ ಅಲಂಕಾರ ಮತ್ತು ಒಳಾಂಗಣ ಅಲಂಕಾರ ಸಮಿತಿ, ವಿದ್ಯುತ್ ಅಲಂಕಾರ ಮತ್ತು ಧ್ವನಿ, ಚಪ್ರ ನಿರ್ವಹಣಾ ಸಮಿತಿ, ನೀರು ಸರಬರಾಜು ಮತ್ತು ಶುಚಿತ್ವ, ವಾಹನ ನಿಲುಗಡೆ ಮತ್ತು ಭದ್ರತೆ ಸೆಕ್ಯೂರಿಟಿ. ಇಷ್ಟು ಸಮಿತಿಗಳನ್ನು ಮಾಡುವರೆ ನಾವು ಇಲ್ಲಿ ಸೇರಿದ್ದೇವೆ. ಆದರೆ ಈಗಾಗಲೇ ಕೆಲವರು ಉತ್ಸಾಹ ತೋರಿ ನಮ್ಮ ಸಮಿತಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಕೆಲಸ ಯಾರೆಲ್ಲ ಇಲ್ಲಿ ಉಪಸ್ಥಿತರಿದ್ದಾರೋ, ಯಾರೆಲ್ಲ ಆಸಕ್ತಿಯಿಂದ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೋ ಅವರು ಮುಂದೆ ಬಂದು ತಾನು ಯಾವ ಸಮಿತಿಗೆ ಕೆಲಸ ಮಾಡಲು ಸಿದ್ಧಳಿದ್ದೇನೆ ಅಥವಾ ಸಿದ್ಧನಿದ್ದೇನೆ ಎಂದು ತಿಳಿಸಿದರೆ ಅವರನ್ನು ಆಯಾಯ ಸಮಿತಿಗೆ ನಾವು ಸೇರ್ಪಡೆಗೊಳಿಸಲು ಇಚ್ಛಿಸ್ತೇವೆ. ಮೊದಲಾಗಿ ನಾವು ಆರ್ಥಿಕ ಸಂಚಯನ ಸಮಿತಿ. ಆರ್ಥಿಕ ಸಮಿತಿ ಅಂತ ಹೇಳಿದರೆ ಅದು ನಮ್ಮ ಮಹಾಯಾಗದ ಜೀವಾಳವೇ ಸರಿ. ಆರ್ಥಿಕತೆ ನಮ್ಮ ಬಳಿ ಹರಿದು ಬರದೇ ಇದ್ದ ಪಕ್ಷದಲ್ಲಿ ಮಹಾಯಾಗದ ಯಶಸ್ಸು ನಾವು ನಿರೀಕ್ಷಿಸಿದಷ್ಟು ಫಲ ನೀಡುವುದಿಲ್ಲ. ಆದ್ದರಿಂದ ಆರ್ಥಿಕ ಸಮಿತಿಗೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಸ್ವತಃ ದೇಣಿಗೆಯನ್ನು ನೀಡುವುದೇ ಅಲ್ಲದೆ ತನ್ನ ಸಹೋದ್ಯೋಗಿಗಳು ಅಥವಾ ತಮ್ಮ ಪ್ರಭಾವಲಯದಲ್ಲಿರುವ ಇತರ ವ್ಯಕ್ತಿಗಳನ್ನು, ಉದಾಹರಣೆಗೆ ಒಂದೊಂದು ಸೇವೆಗೆ ಪ್ರಾಯೋಜಕರಾಗಿ ಅಂತ ಹೇಳಿದರೆ 21, 22, 23ರಂದು ಬೇರೆ ಬೇರೆ ಧಾರ್ಮಿಕ ವಿಧಿ ವಿಧಾನಗಳಿವೆ. ಆ ವಿಧಿ ವಿಧಾನಗಳ ಬಗ್ಗೆ ಕೂಡ ತಾವು ಪ್ರಾಯೋಜಕತ್ವ ನೀಡಿ ನೇರವಾಗಿ ಪುಣ್ಯ ಭಾಗಿಗಳಾಗಲು ಅವಕಾಶ ಇದೆ. ಅದೇ ರೀತಿ 23ನೇ ತಾರೀಕು 9 ಗ್ರಹಗಳ ಒಂದು ಹೋಮ ಇದೆ. ಆ ಗ್ರಹಗಳಿಗೆ, ತಮ್ಮ ಗ್ರಹಗಳಿಗೆ ಅನುಸಾರವಾಗಿ ಅದರಲ್ಲೂ ಕೂಡ ತಾವು ಪ್ರಾಯೋಜಕರಾಗಿ ಸೇವಾರ್ಥಿಯಾಗಿ ಆ ಸೇವೆಗೂ ಕೂಡ ಅನುವು ಮಾಡಲಿಕ್ಕೆ ಅವಕಾಶ ಇದೆ. ನಂತರ ಅನ್ನದಾನ, ಶ್ರೇಷ್ಠ ದಾನ. ಅನ್ನದಾನಕ್ಕೆ ಕೂಡ 21ರಂದು ತಾವು ಅಥವಾ ತಮ್ಮ ಮುಖಾಂತರ ಯಾರು ಸೇವಾರ್ಥಿಗಳಿದ್ದಾರೋ ಅವರನ್ನು ಗುರುತಿಸಿಕೊಂಡು ನಮಗೆ ತಿಳಿಸಿ ನೀವು ಒಟ್ಟಿಗೆ ಮಾಡಿಕೊಂಡು ಅಂತಹ ದಾನಿಗಳಲ್ಲಿ ನಾವು ಸಹಾಯ ಸಹಕಾರವನ್ನು ನಾವು ಕೇಳಬೇಕಾಗ್ತದೆ. ಇದೆಲ್ಲ ಆರ್ಥಿಕ ಸಂಚಯನ ಸಮಿತಿಯ ಒಂದು ಭಾಗವಾಗಿರುತ್ತದೆ. ಅಂತ ಮಹಾನುಭಾವರು ಹಾಗೂ ಮಹಿಳಾ ಮಾತೃ ಸಮಿತಿಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂಥ ಪ್ರಾಯೋಜಕತ್ವ ಸೇವಾರ್ಪಣೆ ಮಾಡುವವರ ಹೆಸರುಗಳನ್ನು ನಮಗೆ ನೀಡಬೇಕು. ನಾವು ಜೊತೆಗೂಡಿಕೊಂಡು ಅವರನ್ನು ಸಂಪರ್ಕಿಸಬೇಕು. ಅನ್ನ ಸಂತರ್ಪಣೆಗೆ 1 ಗೋಣಿ ಅಕ್ಕಿಯ, 10 ಗೋಣಿ ಅಕ್ಕಿಯ, 50 ಗೋಣಿ ಅಕ್ಕಿಯ ಅಥವಾ ಇಡೀ ದಿನದ, ಉದಾಹರಣೆಗೆ 21ರಂದು ನಡೆಯಲಿರುವ ಅನ್ನದಾನ ಸೇವೆಗೆ ಸೇವಾರ್ಥಿಯಾಗಿ ಯಾರಾದರೂ ಸಿಕ್ಕಿದರೆ ಅಥವಾ ಇಲ್ಲಿ ಇದ್ದವರು ಘೋಷಿಸಿದ್ರು ಕೂಡ ನಮಗೆ ಅತ್ಯಂತ ಸಂತೋಷವಾಗ್ತದೆ. ಯಾಕೆಂತ ಹೇಳಿದರೆ ನಮಗೆ ಆರ್ಥಿಕ ಸಂಚಯನವನ್ನು ಈ ಸಮಿತಿಯಿಂದಲೇ, ಉಪಸಮಿತಿಯ ಒಟ್ಟೊಟ್ಟಿಗೆ ನಾವು ಮಾಡಿದಲ್ಲಿ ಮಾತ್ರ ನಮ್ಮ ಕಾರ್ಯಯೋಜನೆಗಳು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇದಕ್ಕೆ ಆರ್ಥಿಕ ಸಂಚಯನ ಸಮಿತಿಗೆ ಹೆಚ್ಚಿನ ಒತ್ತನ್ನು ನೀಡಿ ಎಲ್ಲರೂ, ಸಮಿತಿ ಸದಸ್ಯರಲ್ಲದೆ ಬಾಕಿಯವರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಅನಂತರ ಮುಖ್ಯವಾಗಿ ಆಮಂತ್ರಣ ಪತ್ರಿಕೆ ವಿತರಣೆ. ಈಗಾಗಲೇ ಕೆಲವು ಭಾಗಗಳಿಗೆ ಆಮಂತ್ರಣ ಪತ್ರಿಕೆ ತಲುಪಿದ್ದು ಕೇವಲ 10%ವಾಗಿರಬಹುದು. 90% ಆಮಂತ್ರಣ ಪತ್ರಿಕೆಗಳನ್ನು ಇನ್ನೂ ನಾವು ನಮ್ಮ ಗ್ರಾಮಗಳ ಮೂಲೆಗೆ ಘಟಕಗಳ, ಉಳ್ಳಾಲ, ಸುರತ್ಕಲ್ ಘಟಕಗಳ ಮೂಲೆಗೆ ತಲುಪಿಸಬೇಕು. ಜನರನ್ನು ಈ ಮಹಾಯಾಗಕ್ಕೆ ಬರುವಂತೆ ನಾವು ತಿಳಿಸಬೇಕು. ಅವರ ಮೂಲಕ ಸೇವೆಗಳನ್ನು ಕೂಡ ಮಾಡುವಂತೆ
ಕೆಲವು ಸೇವಾ ಕೂಪನ್ಗಳನ್ನು ನಾವು ಮಾಡಿದ್ದೇವೆ. ಅದರ ಬಗ್ಗೆ ನಮ್ಮ ಸುಬ್ರಾಯ ನಾಯಕರು ತಮಗೆ ಮಾಹಿತಿ ನೀಡಲಿದ್ದಾರೆ. 2501 ಬಗ್ಗೆ ಮತ್ತು 2000 ಸಂಕಲ್ಪ ಸಹಿತ ಶ್ರೀ ದೇವರ ಪೂಜೆ ಗೈಯಲು ಅವಕಾಶವಿದೆ. ಇದೆಲ್ಲ ನಾವು ನಮ್ಮ ಯಾಗದ ಯಶಸ್ವಿಗೆ ಮಾಡಿದಂತಹ ಅದೇ ರೀತಿ ಆ ಪುಣ್ಯ ಭಾಗ ತಮಗೂ ಕೂಡ ಲಭಿಸಬೇಕು ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಂತರದಲ್ಲಿ ಹಸಿರು ಹೊರೆ ಕಾಣಿಕೆ, ಇದು ಕೂಡ ಅತ್ಯಂತ, ನಾನು ಮಾತಾಡಿದ್ದು ಜಾಸ್ತಿ ಆಗೋದಿಲ್ಲ, ನಾವು ಹೌದು ಎಲ್ಲ ಉದ್ದೇಶಗಳನ್ನು ತಿಳಿಸಬೇಕಾಗಿ ನಾನು ಮಾತಾಡ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಬೇಕು, ಯಾರು 5 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಲಿಕ್ಕಿಲ್ಲ ಎಂಬುದಾಗಿ ನಾವು ಇದು ಮಾಡಿದ್ವಿ. ಹಸಿರು ಹೊರೆ ಕಾಣಿಕೆಯ ಬಗ್ಗೆ ಕೂಡ ಅಲ್ಲಲ್ಲಿ ಸೇವಾ ಸಂಸ್ಥೆಗಳಿರಲಿ, ದೇವಸ್ಥಾನವಿರಲಿ, ಭಜನಾ ಮಂಡಳಿಗಳಿರಲಿ ಅಥವಾ ದೈವಸ್ಥಾನವಿರಲಿ, ಇನ್ನಿತರ ಧಾರ್ಮಿಕ ಸಂಸ್ಥೆಗಳಿರಲಿ ಮತ್ತು ನಮ್ಮ ಮಹಾಯಾಗಕ್ಕೆ ಪೂರಕವಾಗಿ ಯಾವೆಲ್ಲ ಸಂಸ್ಥೆಗಳಿವೆಯೋ ಅವರವರ ಪ್ರದೇಶದಲ್ಲಿ ಆಯಾಯ ಪ್ರಾದೇಶಿಕ ಮಟ್ಟದಲ್ಲಿ ಹಸಿರು ಹೊರೆ ಕಾಣಿಕೆ ಸಂಗ್ರಹಣಾ ಕೇಂದ್ರ ಮಾಡಬೇಕು. ಕೆಲವರು ಹೌದು ನೀವು ಮಾತಾಡೋದು ಅದರ ಬಗ್ಗೆ ಮುಂದೆ ಮಾಹಿತಿ ನೀಡಲಿದ್ದಾರೆ. ಆಮೇಲೆ ವೈದಿಕ ಸಮಿತಿ, ಇದರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಯಾಕೆಂದರೆ ಮಹೇಶ್ ಮೂರ್ತಿ ಅವರು ಸ್ವಯಂ ಸೇವಕರ ನಿರ್ವಹಣಾ ಸಮಿತಿ ಮತ್ತು ವೈದಿಕ ಸಮಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ, ಮುಂದೆ ಉಗ್ರಾಣ ಸಮಿತಿ, ಧಾರ್ಮಿಕ ಸಭಾ ಮತ್ತು ಸಾಂಸ್ಕೃತಿಕ ಸಮಿತಿ, ಅನ್ನ ಸಂತರ್ಪಣಾ ವಿತರಣಾ ಸಮಿತಿ. ಅನ್ನ ಸಂತರ್ಪಣೆ ಮಹಾಯಾಗದ ಯಾವುದೇ ಯಶಸ್ಸು ನಾವು ಮಹಾ ಅನ್ನ ಸಂತರ್ಪಣೆಯನ್ನು ಹೇಗೆ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತೇವೋ ಅದರಲ್ಲಿ ಆ ಮಹಾಯಾಗದ ಯಶಸ್ಸು ಅಡಗಿದೆ. ಅದಕ್ಕೆ ನಮಗೆ ಸ್ವಯಂ ಸೇವಕರ ತಂಡವೇ ಹರಿದು ಬರಬೇಕಾಗಿದೆ. ಸುಮಾರು 1,500ದಿಂದ 2,000 ಸ್ವಯಂ ಸೇವಕರ ನಮಗೆ ಅಗತ್ಯ ಇದೆ. ಆದ್ದರಿಂದ ನಮ್ಮ ಸ್ವಯಂ ಸೇವಕರ ಮೇಲ್ವಿಚಾರಣಾ ಸಮಿತಿಯವರು ಈ ಬಗ್ಗೆ ಆಸಕ್ತಿ ವಹಿಸಿ ಗ್ರಾಮಗಳಲ್ಲಿ ಕೇರಿಗಳಲ್ಲಿದ್ದ ಸ್ವಯಂ ಸೇವಕರನ್ನು, ಅಂದರೆ ವಿವಿಧ ಸೇವಾ ಸಂಸ್ಥೆಗಳ ಪ್ರಮುಖರನ್ನು ಹಾಗೂ ಇನ್ನಿತರರನ್ನು ಸಂಪರ್ಕಿಸಿ ನಮ್ಮ ಈ ಮಹಾಯಾಗಕ್ಕೆ ಸ್ವಯಂ ಸೇವಕರಾಗಿ ಬರುವಂತೆ ಒತ್ತಡ ತಂದು ಖಂಡಿತವಾಗಿಯೂ ಈ ಸೇವೆಯಲ್ಲಿ ಪಾಲ್ಗೊಳ್ಳಲು ಎಲ್ಲರಿಗೂ ಅವಕಾಶ ಮಾಡಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಾಲಯ ನಿರ್ವಹಣಾ ಸಮಿತಿ, ಮಾತೃ ಸಮಿತಿ ಈಗಾಗಲೇ ನಾವು ಮಾಡಿದ್ದೇವೆ. ಹೆಸರು ಸೇರಿಸಲು ಯಾರಾದರೂ ಸ್ವಯಂ ಸ್ಫೂರ್ತಿಯಿಂದ ಹೆಸರು ಸೇರಿಸಲು ಬಂದರೆ ಆಮಂತ್ರಣ ಮುದ್ರಿಸುವಲ್ಲಿ ತುಂಬ ವಿಳಂಬವಾಯಿತು. ಅದು ಯಾಕೆಂತ ಹೇಳಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ರಾಷ್ಟ್ರಪತಿಯವರನ್ನು ಆಹ್ವಾನಿಸುವ ಒಂದು ಉದ್ದೇಶವಿತ್ತು. ಅದಕ್ಕಾಗಿ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಕೊನೆಗೆ ಅದಕ್ಕೆ ನಮಗೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಬಹುಶಃ ರಾಷ್ಟ್ರಪತಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದು ಬಹುಶಃ ಬುಧವಾರದಂದು ನಮ್ಮ ಒಂದು ತಂಡ ಅಲ್ಲಿ ಅವರನ್ನು ಭೇಟಿ ಮಾಡಲು ಹೋಗ್ತಾ ಇದ್ದೇವೆ. ಆಗ ನಮಗೆ ಅಫಿಷಿಯಲ್ ಆಗಿ ಒಂದು ಪತ್ರ ಸಿಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಇಷ್ಟು ದಿನ ಅದು ತುಂಬ ವಿಳಂಬವಾಯಿತು. ಆಮಂತ್ರಣ ಅಂದರೆ ಅತಿಥಿಗಳ ಹೆಸರನ್ನು ಮುದ್ರಿಸಲು, ದೊಡ್ಡ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಲು ಅವರ ಒಂದು ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೇವೆ. ಅದರಿಂದ ತುಂಬ ವಿಳಂಬ, ಅದರಿಂದ ಇಷ್ಟು ನಮಗೆ ತೊಂದರೆ ಆಯಿತು. ಅದೀಗ ಬಹುಶಃ ಅವರು ಬರ್ತಾರೆ ಎಂಬ ಒಂದು ಸೂಚನೆ ಸಿಕ್ಕಿದೆ. ಅದೇ ರೀತಿ ನಮಗೆ ಅಲ್ಲಿಗೆ ಬರಲು ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಬುಧವಾರ ಹೆಚ್ಚಿನ ಅಂಶ ನಾವು ಹೋಗ್ತಾ ಇದ್ದೇವೆ. ಮತ್ತೊಂದು ಅಂತ ಹೇಳಿದರೆ, ಈ ಒಂದು ಯಾಗದ ವಿಷಯವಾಗಿ ನಾವು ಕೋಡಿಮಠ ಸ್ವಾಮೀಜಿಗಳ ಹತ್ರ ಹೋಗಿದ್ದೆವು. ಅವರನ್ನು ಕೂಡ ಈ ಯಾಗಕ್ಕೆ ಆಹ್ವಾನಿಸಲು ನಾವು ಹೋಗಿದ್ದೆವು. ಈ ಸಂದರ್ಭ ನಾವು ಅಲ್ಲಿ ಮುಟ್ಟುವಾಗ ರಾತ್ರಿ 10 ಗಂಟೆ ಆಗಿತ್ತು. ಆದರೆ ನಿಜವಾಗಿ ಕೋಡಿಮಠ ಸ್ವಾಮೀಜಿಗಳಂತ ಹೇಳಿದರೆ ಅವರು ಇಡೀ ಪ್ರಪಂಚದ ಭವಿಷ್ಯವನ್ನು ಹೇಳುವ ಸ್ವಾಮೀಜಿ ಆಗಿದ್ದಾರೆ. ಅವರು ಹೇಳಿದಂಥ ಭವಿಷ್ಯ ಎಲ್ಲ ಸತ್ಯವೇ ಆಗಿದೆ. ಆದ್ದರಿಂದ 10 ಗಂಟೆ ರಾತ್ರಿಗೆ ಕೂಡ ನಾವು ಹೋದ ಕೂಡಲೇ ಅವರು ಒಂದು ಅರ್ಧ ಗಂಟೆ ನಮ್ಮ ಹತ್ರ ಮಾತಾಡಿದರು. ಈ ಯಾಗದ ಬಗ್ಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟರು. ನಂತರ 10 ಗಂಟೆ ರಾತ್ರಿಗೆ ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದರು. ಈ ಯಾಗದ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕಿದರು. ಆ ಪ್ರಶ್ನೆಯಲ್ಲಿ ಹಲವಾರು ಚಿಂತನೆಗಳು ಬಂದಿತ್ತು. ಅದರಲ್ಲಿ ಮುಕ್ಕೋಟಿ ದೇವತೆಗಳಿದ್ದೇ ಈ ಯಾಗವು ಈ ಜಾಗದಲ್ಲಿ ನಡೆಯುತ್ತದೆ ಎಂಬ ಒಂದು ಚಿಂತನೆ ಪ್ರಶ್ನೆಯಲ್ಲಿ ಬಂದಿತ್ತು. ತದನಂತರ ಕರಾವಳಿ ಭಾಗದಲ್ಲಿ ಮುಂದಕ್ಕೆ ಭಾರೀ ಒಂದು
ಗಂಗೆ ಉಕ್ಕಿ ಹರಿದು ಬಂದು ದೊಡ್ಡ ಒಂದು ಅನಾಹುತ ಸಂಭವಿಸುವ ಸಾಧ್ಯತೆ ಈ ಕರಾವಳಿ ಭಾಗದಲ್ಲಿದೆ. ಆ ಅನಾಹುತಕ್ಕೆ ಈ ಯಾಗದಿಂದ ಖಂಡಿತವಾಗಿಯೂ ಪರಿಹಾರ ಸಿಗ್ತದೆ ಎಂಬ ಒಂದು ಸೂಚನೆಯನ್ನು ಆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಇದು ನಿಜವಾಗಿಯೂ ನಮಗೆಲ್ಲರಿಗೂ ಬಹುಶಃ ಸಂತೋಷದ ವಿಚಾರ. ಇನ್ನಷ್ಟು ಹಲವಾರು ವಿಚಾರಗಳು ಬಂದಿದೆ, ಆದರೆ ಅವರ ಒಂದು ಕಾಲಾಂಶ ಮಾತ್ರ ನಮಗೆ ಹೇಳಿದ್ದಾರೆ. ಆದರೆ ನಾಡ್ದು 23ಕ್ಕೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇನೆಂಬ ಖಂಡಿತವಾಗಿ ಬರ್ತೇನೆಂಬ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ಆ ದಿನ ಬಹುಶಃ ಅವರು ಇನ್ನಷ್ಟು ಮಾಹಿತಿಗಳನ್ನು ಕೊಡ್ಬೋದು. ಅದೇ ರೀತಿ ಈ ಒಂದು ಯಾಗ ಬಹುಶಃ 2008 ಗಿಡಮೂಲಿಕೆ ಅಂತ ಹೇಳಿದರೆ, ನಾನು 350 ಗಿಡಮೂಲಿಕೆ ಮಾಡುವಾಗಲೇ ಅದರಲ್ಲಿ ಎಷ್ಟೋ ರೋಗಿಗಳಿಗೆ, ಅದೇ ರೀತಿ ಹಲವಾರು ಜನರಿಗೆ ಅದರಿಂದ ಪ್ರಯೋಜನ ಸಿಕ್ಕಿದೆ. ಅದೇ ರೀತಿ 2008 ಗಿಡಮೂಲಿಕೆ ಅಂತ ಹೇಳಿದರೆ ಅದರಲ್ಲಿ ಅತ್ಯಮೂಲ್ಯವಾದ ಗಿಡಮೂಲಿಕೆಗಳು ಕೂಡ ಇದೆ, ಹಿಮಾಲಯದಲ್ಲಿ ಸಿಗುವಂಥ ಗಿಡಮೂಲಿಕೆಗಳು ಕೂಡ ಇದೆ. ಇದರಿಂದ ಖಂಡಿತವಾಗಿಯೂ ಇಡೀ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಜನರ ಆರೋಗ್ಯ ಸುಭಿಕ್ಷೆಯಾಗಿ, ಅದೇ ರೀತಿ ಕಳೆದ ವರ್ಷ ನಡೆದಂಥ ಪ್ರಕೃತಿ ವಿಕೋಪ ಕೂಡ ಈ ಯಾಗದಿಂದ ಖಂಡಿತವಾಗಿಯೂ ಅದಕ್ಕೆ ತಡೆ ಸಿಗಬಹುದೆಂಬ ಭರವಸೆ ನಮಗೆಲ್ಲರಿಗೂ ಇದೆ. ಅದು ಖಂಡಿತವಾಗಿಯೂ ಮುಂದಕ್ಕೆ ಯಾವುದೇ ರೀತಿಯ ಅನಾಹುತಗಳು ಇಲ್ಲಿ ನಡೆಯಬಾರ್ದೆಂಬ ಉದ್ದೇಶ, ಸಂಕಲ್ಪ ಈ ಯಾಗದಲ್ಲಿದೆ. ಆದ್ದರಿಂದ ಈಗ ಸೇರಿದಂಥ ಪ್ರತಿಯೊಬ್ಬರು ಕೂಡ ಇನ್ನು ಕೇವಲ 18 ದಿನಗಳಿದೆ. ನಾವೆಲ್ಲರೂ ಸೇರಿ ಒಟ್ಟುಗೂಡಿ ಹಗಲಿರುಳು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಇದಕ್ಕೆ ಯಶಸ್ವಿ ಇದೆ. ಆದ್ದರಿಂದ ಎಲ್ಲರೂ ಕೂಡ ಇದರಲ್ಲಿ ನಾವು ಭಾಗಿಯಾಗೋಣ ಅಂತ ಮಗದೊಮ್ಮೆ ನಾನು ನಿಮ್ಮಲ್ಲೆಲ್ಲರ ಹತ್ರ ವಿನಂತಿಸ್ತಿದ್ದೇನೆ. ನಾವೊಂದು ಈ ಮಹಾಯಾಗ ನಾಳೆ 21ರಿಂದ 23ರ ತನಕ ನಡೆಯುವಂಥ ಈ ಧನ್ವಂತರಿ ಯಾಗ, ಇದರಲ್ಲಿ ಒಂದು ಬಹಳ ಮಹತ್ವವಾದ ಒಂದು ವಿಷಯ ಅಡಗಿಕೊಂಡಿದೆ. ಯಾಕೇಳಿದರೆ, ನಾವು ಈಗಾಗಲೇ ನಮ್ಮ ಡಾಕ್ಟರ್ ಮುರಳೀಕುಮಾರ್ ಅವರು ಹೇಳಿದರು, ಕೋಡಿಮಠದ ಸ್ವಾಮೀಜಿಯವರ ಹತ್ರ ನಾವು ಹೋದಾಗ ಅವರು ಈ ಎಲ್ಲ ವಿಷಯವನ್ನು ನಮಗೆ ತಿಳಿಸಿದೆ. ಇದರಲ್ಲಿ ಮುಖ್ಯವಾದದ್ದನ್ನು ತಮ್ಮಲ್ಲಿ ಹೇಳಿಕೊಂಡು ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು ಎನ್ನುವಂಥ ಒಂದು ವಿಷಯವನ್ನು ಕೂಡ ತಮ್ಮ ಹತ್ರ ತಿಳಿಸಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಈ ಮಹಾಯಾಗವು ಕಾಲಗರ್ಭದಲ್ಲಿ ನಿಶ್ಚಯವಾಗಿದೆ. ಅಂದರೆ ಇದು ಈ ಟೈಮ್ನಲ್ಲಿ ನಡೀತದೆ ಹೇಳಿ ನಮ್ಮ ಕಾಲಗರ್ಭದಲ್ಲೇ ಇದೆ. ಅಲ್ಲದೆ ತಾಳೆಗರೆ ಭವಿಷ್ಯ ಹೇಳಿದ್ದಾರೆ, ಇದರಲ್ಲಿ ಪ್ರಕೃತಿ ವಿಕೋಪ ಅಂದರೆ ಗಂಗೆ ಹರಿದು ಬರ್ತಾ ಇದ್ದಾಳೆ, ಹಾಗೆ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ. ನೋಡಿ, ಇದಕ್ಕೆ ಮುಖ್ಯ ಅವರು ಹೇಳಿದ 3 ದಿವಸದಲ್ಲಿ ನೀವು ಮೊನ್ನೆ ನೋಡಿರ್ಬೋದು, ಒಂದು ವಾರದ ಮೊದಲು ಒಂದು ದೊಡ್ಡ ಮಳೆ ಬಂತು. ಇಷ್ಟ ತನಕ ಲೈಫ್ನಲ್ಲಿ ಯಾರೂ ನೋಡಲಿಕ್ಕಿಲ್ಲ ನವೆಂಬರ್ನಲ್ಲಿ ಅಂಥ ಮಳೆಯನ್ನು. ಹಾಗೆ ರೋಗ ರುಜಿನಗಳ ಬಗ್ಗೆ ಈಗ ನೋಡಿ, ನೀವು ಯಾರ ಹತ್ರ ಎಲ್ಲಿ ಬೇಕಾದರೂ ಕೇಳಿ, ಅಥವಾ ಕಿಡ್ನಿ ಫೇಲಿಯರ್, ಇಲ್ಲಾಂದರೆ ಲಿವರ್ ಫೇಲಿಯರ್, ಇಲ್ಲಾಂದರೆ ಶುಗರ್ ಪ್ರಾಬ್ಲಮ್, ಒಂದಲ್ಲ ಒಂದು ರೋಗ ರುಜಿನಗಳಿಂದ ಈಗ ಎಲ್ಲರೂ ಕೂಡಿಕೊಂಡಿದ್ದಾರೆ. ಅವರು ಅದೇ ಹೇಳಿದ್ದಾರೆ, ಈಗ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಮತ್ತು ನೋಡಿ, ಈಗಾಗಲೇ ಮಡಿಕೇರಿ ಮತ್ತು ಕೇರಳ ಭಾಗದಲ್ಲಿ ಪ್ರಕೃತಿ ವಿಕೋಪ ಬಂತು. ಇದು ಮುಂದೆ ಹರಿದು ಈ ಕರಾವಳಿ ಭಾಗಕ್ಕೆ ಖಂಡಿತವಾಗಿ ಬರುತ್ತದೆ. ಆದರೆ ಇದನ್ನು ತಡೆಯೋದಕ್ಕೋಸ್ಕರವಾಗಿ 500 ವರ್ಷಗಳ ಮೊದಲೇ ಇದರಲ್ಲಿ ಈ ಒಂದು ಮಹಾಯಾಗ ನಡಿಬೇಕು. ಮತ್ತು ಇದಕ್ಕೆ ಮುರಳೀಕುಮಾರ್ ಅವರು ಕೇವಲ ನಾಮಕ್ಕೆ ಮಾತ್ರ, ಅವರು ಕೇವಲ ಹೆಸರಿಗೆ ಮಾತ್ರ. ಆದರೆ ಇದು ನಿಮ್ಮೆಲ್ಲರಿಂದ ಈ ಒಂದು ಯಾಗವು ಈ ಸಮಯದಲ್ಲಿ ಇದು ನಡೀತದೆ ಹೇಳಿ 500 ವರ್ಷಗಳ ಮೊದಲೇ ಇದರಲ್ಲಿ ಬರೆದುಂಟು. ಅಲ್ಲದೆ ಈ ಯಾಗದಿಂದ ಈ ಯಾಗಕ್ಕೆ ಇಲ್ಲಿಯವರ ದೇವತೆಗಳು ಬರ್ತಾರೆ, ಮುನಿಗಳ ರೂಪದಲ್ಲಿ ಬರ್ತಾರೆ. ಹಲವಾರು ಮುನಿಗಳು ಇದಕ್ಕೆ ಬರ್ತಾ ಇದ್ದಾರೆ. ಮತ್ತು ದೇವತೆಗಳು ಮೇಲಿಂದ ಬಂದು ಈ ನೋಡ್ತಾರೆ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಷಯವನ್ನು ಅವರು ಹೇಳಿದರು, ನೋಡಿ, ನೀವು ನಾಳೆ ಹೋಗಿ ಅಲ್ಲಿ ನಿಮ್ಮ ಇದರಲ್ಲಿ ಒಂದು ಎಕ್ಕೆ ಮರ ಇದೆ, ಎಕ್ಕೆ ಗಿಡ ಇದೆ, ಅಲ್ಲಿ ಒಂದು ಹುತ್ತದ ಟೈಪು ಇದೆ. ನೀವು ಆ ಗಿಡದ ತುದಿಯನ್ನು ಯಾಗಕ್ಕೆ ಮೊದಲಾಗಿ ಸಮರ್ಪಿಸಬೇಕು ಹೇಳಿ ನಾವು ಅಷ್ಟರ ತನಕ ಇಲ್ಲಿ ಎಲ್ಲರೂ ಬಂದಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ಆ ದಿವಸ ನಾವು ಒಳಗೆ ಬಂದು ನೋಡುವಾಗ ಇಲ್ಲೇ ಎದುರುಗಡೆ ಇದೆ, ಅದು ಗೊತ್ತಾದರೆ ನಮಗೆ ಆ ದಿವಸ ಅಂತ ಒಂದು ತುಂಬ ವಿಷಯದಲ್ಲಿ ಅವರು ಹೇಳಿದ್ದಾರೆ. ಅದು ಅಲ್ಲದೆ ಈ ಒಂದು ಯಾಗ ಹೇಳಿದರೆ 2008 ನಾವು ಗಿಡಮೂಲಿಕೆಗಳನ್ನು ಹಾಕಿ ಮಾಡುವಂಥ ಯಾಗ. ನೋಡಿ, ಇದರಲ್ಲಿ 2,000 ನಾವೊಂದು 1.5 ಕೋಟಿ ಖರ್ಚು ಮಾಡಿಕೊಂಡು ಈ ಯಾಗ ಮಾಡ್ತಾ ಇದ್ದೇವೆ. ಆದರೆ ಇಡೀ ಯಾಗದಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇರೋದು ಆ 2008 ಗಿಡಮೂಲಿಕೆಗಳು.
ಯಾಕೇಳಿದರೆ ಆ ಗಿಡಮೂಲಿಕೆಗಳನ್ನು ಹಾಕಿದ್ದಿಲ್ಲ, ಅದರ ಪ್ರಭಾವದಲ್ಲಿ ಅದರ ಒಂದು ಇದನ್ನು ಹಾಗೆ ಇಡೀ ನಮ್ಮ ದೇಶ ಅಲ್ಲ, ಇಡೀ ಇದು ಕೂಡ ಒಳ್ಳೆಯದಾಗ್ತದೆ ಎಂದು ಹೇಳಿ ಅವರು ಹೇಳಿದ್ದಾರೆ. ಈಗ ನಾವು ಆ 2008ಕ್ಕೆ ಎಷ್ಟು ಮಹತ್ವ ಇದೆ ಹೇಳಿ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ದೇವೆ ಹೇಳಿದರೆ, ಈ 2008 ಪ್ರತಿಯೊಬ್ಬರಿಗೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವ ಒಂದು ಚಾನ್ಸ್ ಕೊಡಬೇಕು. ಯಾಕೆ ಹೇಳಿದರೆ ಆ ಒಂದು ಇಷ್ಟು ದೊಡ್ಡ 1.5 ಕೋಟಿಗೆ ಖರ್ಚು ಮಾಡಿ ಮಾಡುವ ನಾವು ಯಾಗವಾದರೂ ಕೂಡ ಈ 2008ಕ್ಕೆ ಇರುವಂಥ ಮಹತ್ವ ಅದು ದೊಡ್ಡ ಮಹತ್ವ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ ಹೇಳಿದರೆ, ನಾವು ಪ್ರತಿಯೊಂದು ಗಿಡಮೂಲಿಕೆಯನ್ನು ಯಾರಾದರೂ ಒಬ್ಬರು ಅವರ ಲೆಕ್ಕದಲ್ಲಿ ಈ ಯಜ್ಞಕುಂಡಕ್ಕೆ ಕೊಡಬೇಕು. ಇದು ಅವರಿಗೂ ಅವರ ಫ್ಯಾಮಿಲಿಗೂ ಹಾಗೂ ಅವರ ಬಂಧು ಬಾಂಧವರಿಗೂ ಕೂಡ ಇದರ ಒಂದು ಪುಣ್ಯ ಲಭಿಸ್ತದೆ. ಈ ಸೋಮ ಅನ್ನುವಂತಹ ದೇವತೆಯು ಮುಖ್ಯ ಅಧೀನವಾಗಿದೆ. ಗಿಡಮೂಲಿಕೆಗಳನ್ನು ಯಜ್ಞಕ್ಕೆ ಹಾಕಿದೊಡನೆ ಎಲ್ಲ ರೋಗಗಳು ಗುಣ ಆಗುವುದಿಲ್ಲ. ಆ ಗಿಡಮೂಲಿಕೆಯಲ್ಲಿ ಸೋಮನನ್ನು ಸಂಕಲ್ಪಿಸುವಂಥದ್ದು. ಹೇಗೆ ಆ ಗಿಡಮೂಲಿಕೆಯು ಯಜ್ಞಕ್ಕೆ ಅಮೂಲ್ಯವಾಗಿದೆಯೋ, ಮಂತ್ರವು ಕೂಡ ಅದಕ್ಕೆ ಅಷ್ಟೇ ಪ್ರಾಮುಖ್ಯವಾಗಿರುವಂಥದ್ದು. ಈಗೆಲ್ಲ ನಾವು ನೋಡುವ ಹಾಗೆ ಪ್ರಾಕೃತಿಕವಾದಂತಹ ವಿಕೋಪಗಳು, ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಧರ್ಮಕ್ಕೆ ಅಥವಾ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ತೊಂದರೆಯಾಗಬಹುದಾದಂತಹ ವ್ಯವಸ್ಥೆಗಳು ನಡೀತಾ ಇರುವಂಥದ್ದು. ಎಲ್ಲ ಪುಣ್ಯಕ್ಷೇತ್ರಗಳು ನಿರ್ಭೀತೆಯಿಂದ ಇರಬೇಕಾದಂತಹ ವ್ಯವಸ್ಥೆಯು ಹೋಗಿ ಭೀತಿಯಿಂದ ನಡೆಯಬೇಕಾದಂತಹ ಅನಿವಾರ್ಯತೆಗೆ ಬರುವಂತಹ ಪರಿಸ್ಥಿತಿ. ಅದೇ ರೀತಿಯಾಗಿ ರೋಗ ರುಜಿನಗಳು, ಇದೆಲ್ಲವೂ ಕೂಡ ಮನುಷ್ಯರಿಂದಲೇ ಆದಂಥದ್ದು. ನಾವು ಮಾಡಿದ ತಪ್ಪಿಗೆ ನಾವೇ ಪರಿಹಾರ ಮಾಡುವಂಥದ್ದು. ಮುಖ್ಯವಾಗಿ ಈ ಮಹಾಯಾಗದ ಒಂದು ಹಿನ್ನೆಲೆ ಅದೇ ರೀತಿಯಾಗಿರುವಂಥದ್ದು. ಅಗ್ನೌ ಕ್ರಿಯವತಾಂ ದೇವಃ, ಮೂರ್ತಿಯನ್ನು ಭಿನ್ನ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ಹಾಳು ಮಾಡಬಹುದು. ಆದರೆ ದೇವರನ್ನು ನೋಡುವಂತಹ ಪೂರ್ವ ಪದ್ಧತಿ ಯಾವುದು ಅಂತ ಹೇಳಿದರೆ ಅಗ್ನಿಯೇ ಮೂಲ ದೇವತೆ. ಅಗ್ನಿಯನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಕಡೆಯಿಂದ ಅಗ್ನಿ ನಷ್ಟ ಆಯಿತು ಅಂತ ಹೇಳಿದರೆ ಇನ್ನೊಂದು ಕಡೆಯಲ್ಲಿ ಅಗ್ನಿ ಉದ್ಭವಿಸ್ತದೆ. ಅಂತಹ ಒಂದು ಆ ಅಗ್ನಿಯ ಮುಖಾಂತರವಾಗಿ ದೇವತೆಯನ್ನು ಆರಾಧನೆ ಮಾಡುವಂತಹ ಒಂದು ಹೊಸ ವ್ಯವಸ್ಥೆಯನ್ನು, ಪ್ರಾಚೀನ ವ್ಯವಸ್ಥೆಯನ್ನು ಹೊಸ ರೂಪದಲ್ಲಿ ತರಬೇಕನ್ನುವಂತಹ ಒಂದು ವಿಶೇಷ ಯೋಜನೆ. ಪ್ರಾಕೃತಿಕ ವಿಕೋಪ ಪರಿಹಾರ ಆಗಬೇಕು, ಜನರಿಗೆ ಬಂದಂತಹ ರೋಗ ರುಜಿನಗಳು ನಿವೃತ್ತಿಯಾಗಬೇಕು ಅನ್ನುವಂತಹ ಒಂದು ಮಹಾಸಂಕಲ್ಪವು ಯಾಗದ ಹಿನ್ನೆಲೆಯಲ್ಲಿ ಅಡಗಿದೆ. ಎಲ್ಲ ತಯಾರಿಯೊಂದಿಗೆ ಈ ಯಾಗದ ಪರಿಪೂರ್ಣತೆ ನಡೀಬೇಕಾದರೆ ಆ ಯಾಗವು ಉತ್ತಮ ರೀತಿಯಲ್ಲಿ, ಯಾಗವು ಕೇಂದ್ರೀಕೃತವಾಗಬೇಕು. ಯಾಗದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಬಾಕಿ ವ್ಯವಸ್ಥೆಯ ಗಮನದೊಂದಿಗೆ ಯಾಗದ ಕಡೆಯಲ್ಲಿ ಹೆಚ್ಚು ಯಾಗದ ವ್ಯವಸ್ಥೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಸಂಕಲ್ಪ ಕೂತ್ಕೊಳ್ಳುವವರು, ಅದೇ ರೀತಿಯಾಗಿ ಅದರಲ್ಲಿ ಆ ಪೂರ್ಣಾಹುತಿಯಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳು, ಅವರ ಕಡೆಗೂ ಕೂಡ ಹೆಚ್ಚಿನ ಗಮನವನ್ನು ವಾಲಂಟಿಯರ್ಸ್ ಎಲ್ಲ ಆ ಸಮಯದಲ್ಲಿ ಆ ಹಿನ್ನೆಲೆಯಲ್ಲಿ ಬೇಕಾಗ್ತದೆ. ಅವರು ಕೂಡ ಪ್ಯಾಂಟ್ ಶರ್ಟ್ಗಳನ್ನೆಲ್ಲ ಹಾಕ್ಕೊಂಡು, ಚರ್ಮದ ಬೆಲ್ಟನ್ನೆಲ್ಲ ಹಾಕ್ಕೊಂಡು ಬರುವಂಥದ್ದಕ್ಕಿಂತಲೂ ಈ ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ತಾವು ಡ್ರೆಸ್ ಕೋಡ್ ಅಂತೇಳಿ ಅದರಲ್ಲಿ ನಾವು ತೊಡಗಿಸಿಕೊಂಡಲ್ಲಿ ಆ ಯಾಗದ ಮಹತ್ವ, ಯಾಗಕ್ಕೆ ಉತ್ತಮವಾದಂತಹ ಮಹತ್ವವು ಸಿಗ್ತದೆ. ಆ ಪರಿಸರದಲ್ಲಿ, ಆ ಯಾಗ ಮಂಟಪದ ಪರಿಸರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಿಯಮಬದ್ಧರಾಗಿದ್ದು. ಯಾಕೆಂತ ಹೇಳಿದರೆ, ಅವರು ನಮ್ಮ ಸನ್ಮಾನ್ಯ ಕಾಮತ್ರವರು ಹೇಳಿದಾಗೆ ಇದರ ಒಂದು ಪ್ರಸಾರವು ಎಲ್ಲ ಕಡೆಗಳಲ್ಲಿ ಕೂಡ ನಡೀತಾ ಇರುವುದರಿಂದ ನಾಳೆ ಕೈ ತೋರಿಸುವ ಹಾಗೆ ಆಗಬಾರದು. ಈ ಯಾಗ ಮಾಡಿದ್ದಾರೆ, ಆಯೋಜಿಸಿದ್ದಾರೆ, ಯಾವುದೇ ರೀತಿಯಾದಂತಹ ವ್ರತ ನಿಯಮಗಳಲ್ಲಿ ಇರಲಿಲ್ಲ, ಏನೋ ಒಂದು ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇನ್ನೊಬ್ಬರು ಹೇಳಿಕೊಳ್ಳುವ ಹಾಗೆ ನಾವು ಮಾಡುವಂಥದ್ದಲ್ಲ. ಅದಕ್ಕೆ ಇನ್ನೊಬ್ಬರು ನೋಡುವ ಹಾಗೆಯೂ ಆ ವ್ರತ ದೀಕ್ಷೆಯು ಒಳ್ಳೆಯ ರೀತಿಯಾಗಿ ನಡೆಯುವಂಥ ರೀತಿಯಲ್ಲಿ ನಾವು ನಡಿಬೇಕಾಗಿದೆ. ಈ ರೀತಿಯಾಗಿ ನಡೆದಲ್ಲಿ ಆ ಯಾಗವು ಪರಿಪೂರ್ಣವಾದಂತಹ ರೀತಿಯಲ್ಲಿ ಯಶಸ್ಸು ಅದರಲ್ಲಿ ನಮಗೆ ಪ್ರಾಪ್ತಿಯಾಗ್ತದೆ. ಇದರ ಜೊತೆಗೆ ರಕ್ತದಾನಗಳು, ಅದೇ ರೀತಿಯಾಗಿ ಕೆಲವು ಉಚಿತ ಚಿಕಿತ್ಸೆಗಳ ವ್ಯವಸ್ಥೆಗಳು ಕೂಡ ಈ ಸಮಯದಲ್ಲಿ ಆದರೆ ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ. ಯಾವುದಕ್ಕೂ ಕೂಡ
ಸಮಯವು ಅದರ ಅವಧಿಯು ಅಲ್ಪಾವಧಿಯಲ್ಲಿ ಇರುವುದರಿಂದ ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ತೊಡಗಿಸಿಕೊಳ್ಬೇಕಾದದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಉಪಸಮಿತಿ ಪ್ರಧಾನ ಸಮಿತಿಗಳಿಗೆ ಬಿಟ್ಟದ್ದು. ಅಂತೂ ನಾವು ಈ ಯಾಗ ಮಂಟಪದ ಮಾತ್ರ ವಿಮರ್ಶೆಯನ್ನು ನಾವು ಮಾಡ್ತೇವೆ. ಆ ಯಾಗ ಮಂಟಪದ ಪರಿಸರ, ಆ ಯಾಗ ಮಂಟಪದ ಒಳಗಿನ ವ್ಯವಸ್ಥೆ ಮತ್ತು ಹೊರಗಿನ ವ್ಯವಸ್ಥೆ, ಇದನ್ನು ಆದಷ್ಟು ಶುಚಿತ್ವದಲ್ಲಿ ಅದನ್ನು ನಿರ್ವಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ. ಕ್ರೋಢೀಕರಣ ಸಾಧ್ಯತೆ ಉಂಡು. ಇತ್ತೆ ಮುಲ್ಪ ಉಪಸ್ಥಿತರಿಪ್ಪಣ ಮಾತಿರ್ಲ ಒಂಜಿ ಗಮನಿಸದು ತಮ್ಮ ತಮ್ಮ ಬಾಗಡು ತಲಪಾಡಿಡು ಕೋಟೆಕಾರಡು ಉಲ್ಲಾಲಡು ದೇರ್ಲಕಟ್ಟೆಡು ಅಂಜನೆ ಈ ಭಾಗ ಕಾವೂರು ಬಜಿಪೆ ಮಾತ ಪ್ರದೇಶಡ್ಲ ಅಲ್ಪಲ್ಪ ಹೊರೆಕಾಣಿಕೆ ಕೇಂದ್ರನು ಒಂಜಿ 21 ತಾರೀಕಿಗೆ ಹೊರೆಕಾಣಿಕೆ ಮೆರವಣಿಗೆ ಐಕ್ ಒಂಜಿ 4 ದಿನ ದುಂಬೆ ಅಲ್ಪ ವ್ಯವಸ್ಥೆ ಮಲ್ತದೆ. ಹಾಲ ಒಂದಂಚಿನ ವಸ್ತುಲೇನು ಅರಿ ಬೆಲ್ಲ ಸಕ್ಕರೆ ಅಂಚಿನ ಗಣ ವಸ್ತುಲೇನು ದುಂಬತ್ತ ಸಂಗ್ರಹ ಮಲ್ತದೆ. ಹೊರೆ ಕಾಣಿಕೆದ ರೂಪಡು ಈ ಜಾಗೆಗೆ ಎತ್ತವಡು ಪಂಡದ ನಿಕಲ್ಡ ಮಾತೆರಡೆಲ್ಲ ವಿನಂತಿ ಮಲ್ತೋಣ ಆಯ್ತಾ. ಒಟ್ಟಿಗೆ ಎಸ್ ನಾಯಕರ ಪಂಡರ್ 2000 ಗಿಡಮೂಲಿಕೆದ ಒಂಜಿ ಪ್ರಾಯೋಜಕತ್ತ ಆಯ್ತಾ ಸೇವೆನ ಎಂಚ ಕೊರಳಿ ಪಂಡದು ಆಯ್ತಾ. ಒಟ್ಟಿಗೆ ಯಾಗದ ಇನ್ನಿತರ ಸಾಹಿತ್ಯ ಎಲ್ಲ ಉಲ್ಲ ಅವು ತುಪ್ಪಾದಿಪ್ಪು ಬೆಲ್ಲಾದಿಪ್ಪು ಬೇತೆ ಬೇತೆ ಯಾಗಗೂ ಉಪಯೋಗ ಮಲ್ಪನಂಚಿನ ಸಾಹಿತ್ಯ ಐತಲ ಸೇವಾಕರ್ತೆರಾದ ನಿಖಿಲ್ ನಮ್ಮ ಮಾತೆರ್ಲ ಪಾಲ್ದೇತ ನೋಡು ನಮತ್ ನಮ್ಮ ಸಂಪರ್ಕಡಿಪ್ಪಣ ವಿವಿಧ ನಮ್ಮ ಸಂಬಂಧಿಕರಾಡು ಇಷ್ಟ ಮಿತ್ರರೆಲ್ಲ ಈ ಯಾಗಡು ನಿಖಲ್ ಪಾಲ್ದೇತು ನೇರೆ ಅಣು ಮಲ್ತು ಕೊರಡೊಂದು ವಿನಂತಿ ಮಲ್ತೇವೆ. ಅಂಜನೆ ಮೂಜಿ ದಿನ ನಡಪನಂಚಿನ ಅನ್ನದಾನದ ಸೇವಾಕರ್ತೆರಾದ ಈ ಯಾಗಡು ನಮ್ಮ ಪಾಲ್ದೇತನಲ್ಲಿ ಒಂಜಿ ಪೊರ್ತುದ ಬಣಸು ಅಂಜನೆ ಒಂಜಿ ಪೊರ್ತುದ ಉಪಾರ ಇಂಚಿತ್ತು ನಮ್ಮ ಪಟ್ಟೊಂದು ಐನ ಮಾತೆಟ್ಲ ಪಾಲ್ದೆತ್ತನೊಲ್ಲಿ ಅಂಜನೆ ಪ್ರಾಯೋಜಕತ್ವ ಕೆಲವಾತ್ ವಿದಟು ದೆತ್ತನೊಲ್ಲಿ ವೇದಿಕೆದ ಪ್ರಾಯೋಜಕತ್ವ ಯಾಗ ಮಂಟಪದ ಪ್ರಾಯೋಜಕತ್ವ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಮ್ಮ ಇತ್ತಿನಗಲ್ದ ದೆತ್ತದ ಕೊರಳಿ ಅಂಚನೆ ಪೂಜ್ಯ ಬ್ರಹ್ಮಜ್ಞರ ಪಣ್ಣಲೆಕ್ಕ ಮಡಿಟ್ ಇತ್ತದು ಶುದ್ಧಾಚಾರಡ್ ಇತ್ತದು ಯಾಗಾರ್ತಿಲಾದ ಯಾಗ ಮಂಟಪದ ಅಲ್ಪ ಕುಲ್ಲುಣ ಮುಖ್ಯವಾದ ಎಲ್ಲಂಜಿ 21ನೇ ತಾರೀಕದಾನೆ ಸಮುದ್ರ ಪೂಜೆ 22ನೇ ತಾರೀಕದಾನೆ ನಡಪಡುಂಡು. ಸಮುದ್ರ ಬರಿಟ್ ಸಮುದ್ರ ಮಂಥನ ಮಲ್ತದೆ ಅಲ್ಪ ಅಮೃತೋದ್ಭವ ಆದ ಐನೆ ನಮ್ಮ ಅಮೃತ ಕಲಶಡು ಇಡೆ ಮೆರವಣಿಗೆ ಕಣಯರುಂಡು. ಆ ಅಮೃತ ಮಂಥನ ಸಮುದ್ರ ಮಂಥನ ಅಮೃತ ಉದ್ಭವಗು ಮಲ್ಪನ ಆ ಒಂಜಿ ಕಾರ್ಯೊಡ್ಲ ಮಲ್ಲ ಮಟ್ಟದ ಒಂಜಿ ಆಜಿ ಜನ ಹೆಣ್ಮ ಜನಗೂ ಆ ಸಮುದ್ರನ ಮಂಥನ ಮಲ್ಪನ ಒಂಜಿ ಒಂಜಿ ಪೂಜಾ ವಿಧಿಟ್ಲ ಪಾಲ್ದೆತ್ತು ನೀರೆ ಅವಕಾಶ ಉಂಡು. ಇನ್ನಿಡ್ದು ಸೇವಾರ್ಥಿಯಾದ ಅವಕಾಶ ಉಂಡು. ಇನ್ನಿಡ್ದು ನಡುಟಿಪ್ಪಣೆ ಖಾಲಿ 18 ದಿನ ಇನ್ನಿಡ್ದೆ ನಮ್ಮ ವ್ರತಾಚರಣೆ ಇತ್ತದು ಮಾತಿರ್ಲ ಈ ಪುಣ್ಯ ಕಾರ್ಯಕ್ರಮ ಪಾಲ್ದೆತ್ತು ನೋಡೊಂದು ವಿನಂತಿ ಮಲ್ತೋಣೆ. ಅಂಜನೆ ಮುಲ್ಪ ಮೂಜಿ ದಿನ ಈ ಪೂಜಾ ಕಾರ್ಯಕ್ರಮ ನಡಪನಿರ್ದಾದ ಮುಲ್ಪ ವಿವಿಧ ರೀತಿದ ಐಕಲ ಕೆಲವಾತ ನಿಯಮ ಅಲ್ಲ ಮಲ್ಲಿಗೆನ ಪಾಡ್ಯರ ಅವಕಾಶ ಉಂಡು. ಮೂಲ ಔಷಧೀಯ ವಸ್ತು ಪ್ರದರ್ಶನ ಅಂಚನೆ ಔಷಧೀಯ ಪಾನೀಯ ಕೆಲವಾತು ಸಾಹಿತ್ಯ ಮಾರುಣಂಚಿನ ಸ್ಟಾಲ್ಲೇನ ಪಾಡ್ಯರ ಅವಕಾಶ ಉಂಡು. ನೆಟ್ಲ ನಂಕ್ ಗೊತ್ತಿತ್ತಿನ ವ್ಯಕ್ತಿಲೆಗೆ ತೆರಿಪಾದ ಈ ಒಟ್ಟು ಕಾರ್ಯಕ್ರಮ ಯಶಸ್ವಿ ಮಲ್ಪೆರೆ ನಿಖಿಲ್ ಮಾತೆಲ್ಲ ಸಾಕಾರ ಕೊರಡೊಂದು ವಿನಂತಿ ಮಲ್ತೊಂದು ಅವಕಾಶ ಕಾದು ವಂದಿಸವೆ. ಗಿಡಮೂಲಿಕೆದ ಧನ್ವಂತರಿ ಯಾಗ ಖಂಡಿತನೇ ತೂದುಪ್ಪ ಅಂದು ಅಂಚಾದಪ್ಪ ನಮ್ಗೆ ಕೊಂಚ ಭಾಗ್ಯ ಬೈತನು. ಈ ಭಾಗ್ಯವನ್ನು ನಮ್ಮ ಮಾತ ದೇವರಿಗೆ ಬುಡಾಸರ ನಮ್ಮ ಜೀವಮಾನ ಒಂದೇ ಅಂಡಲ್ಲ ಒಂಜಿ 10 ದಿನದ ಮಟ್ಟಿಗೆ ಅಂಡಲ್ಲ. ಕೆಲವು ಕ್ರಮಗಳುಂಡು ತಂತ್ರಿದಾರ ಪಣ್ಣಲೆಕ್ಕನೆ ಮಾತಿರಲ್ಲ ಆಯ್ನಾತ್ ಒಂಜಿ ಶುದ್ಧಾಚಾರ ಇತ್ತದು ನಮ್ಮ ಜೀವಮಾನ ತಿನ್ನೇರೆಂದೇ ಉಪ್ಪುನಿ ಅಂಚಾದುಪ್ಪನ ಈತ ಮಲ್ಲ ಯಾಗ ನನಗೆ ಮಾತಿರಲ್ಲ ಒಂಜಿ 2 ದಿನಟು ಶುರು ಮಲ್ತದೆ. ಅಕೇರಿ ಆಯ್ನಟ ವಾ ಮದು ಮಾಂಸ ಊಲ ಇಜ್ಜಂದೆ ಒಂತೆ ಸಮಯದ ದುಮ್ಮು ಬಂಜಿಗೆ ಇಜ್ಜಂದೆ ಈತನ ತಂತ್ರಿದಾರ ಊಲ ಇಜ್ಜಂದೆ ಖಾಲಿ ನೀರಡು ಎತೋ ಸಮಯ ಇಡಿತ್ತೇರು ಅಂಚಿನ ಪುಣ್ಯಾತ್ಮೇರು ಈ ಜಾಗಡ್ ಬರ್ತದೆ. ಇಂಚಿನ ಮಲ್ಪನ ಕೆಲಸಗಳು ಬಂಡವು ಮಲ್ಲ ಕೆಲಸನೇ ಯಾಕೆ ನಮ್ಮ ಮಾತೆರಪ್ಪ ಸೇರಿದು
ಎಡ್ಡ ರೀತಿ ನಡಪಾಗ ನಮ್ಮ ಸಂಸಾರದಕ್ಲಿಗೆ ಬಲೆ ಒಂಜಿ ಮೂಜಿ ದಿನ ರಜಪಾಡದ ಬಲೆ ಪೊರ್ಲುಡಿ ಒಂದೊಂದು ಯಾಗವನ್ನು ತೂಕ ಐತೊಟ್ಟಿಗೆ ನಮಲ ಕಿಂಚಿತ್ ಸೇವೆಲೇನೆ ಮಲ್ಪುಗ ಅಂಚನೆ ನಾನು ಓಲು ಪೋಯಿನವಲ್ಲ ಆ ನಾಗಮಂಡಲ ಆ ಬ್ರಹ್ಮಕಲಶ ಓಲು ಪೋಂಡಲ ಪ್ರತಿ ಊರೇಡ ಸ್ವಯಂ ಸೇವಕ ಪನ್ಪಡಿ ಬಂಜಿ ಒಂಜಿ ಕಡಿಮೆ ಪಡೆಯನ್ನು ಕೆಲವು ಕಡೆಟ್ಟು ಬಂಜಿ ಕಡಿಮೆ ಆಲ್ತನ ಅವಳು ದಾಲ ಎಡ್ಡೆ ಆಡ್ತಿದ್ದೆವು ಹಾಲಾತನು ಬಂಜಿಗೆ ಓಲು ಪುರ್ಲುಡು ಕೊರ್ಪೇರು ಕಾಂಡಿರದ ಬಯ್ಯ ಮುಂಟು ಮುಗಿನ ಎಡೆ ಮುಂಟ ಅವಳು ಎಡ್ಡೆ ರೀತಿನ ನಡತೊಂದುಂಡು ಅಂಚನೆ ವಿಜಯದ ನಾಗಮಂಡಲ ಮಾರಿ ಪುದರ ಪೋಯಿನ ನಾಗಮಂಡಲ 1000 ಧನ್ವಂತರಿ ಆಗದ 5 ದುಂಬು ಇಲ್ಲಿ ಆತನು ಮಾತಾಲ ಪುರ್ಲುಡು ಆತನು ಅಂಚಾದು ಪುನಃ ಇದು ಮಲ್ಲ ಯಾಗ ಅವಡನ್ನ ನೈಕಲ ಜಾಗ ನಾಡೋದು ಪುನಃ ಇಂಚಿನ ಒಂಜಿ ಬಾರಿ ಪುರ್ಲುದ ನಮ್ಮರನೇ ಜಾಗ ದಿಕ್ಕನು ಅವು ಮಲ್ಲ ವಿಶೇಷ ಆರ್ಲಾನಿಕ್ಕೆ ಬೋಡಾಯನಾತ ಕೊರುವೇರು ನಮ್ಮ ಕೇನಂದೆ ಕೊರುವೇರಿಂದ ಬನ ಎಗ್ಗಡ್ಡೆ ಅವು ಮೊಟ್ಟಿಗೆ ಹೋದೊಂಜಿ ಪನ್ಕ ಆರ ದೇವರು ಕೊಡ್ತಾರೆ ಅದಕ್ಕೆ ಇಡೀ ಅನ್ನ ಸಂತರ್ಪಣೆದ ಖರ್ಚಿನೇ ತೂವೇರು ಅಂಡ ದಿಂಜ ಉದಯಕೋರಂದೆ ನಮ್ಮ ಮಾತ ಮಲ್ಲ ದೇವಸ್ಥಾನ ಎತ್ತಲಾ ಕೊರ್ಪೇರು ವಾ ಕೊಲ್ಲೂಡು ಕಟೀಲು ಸುಬ್ರಹ್ಮಣ್ಯೋಡು ಧರ್ಮಸ್ಥಳೋಡು ಬಾ ದೇವಸ್ಥಾನೋಡ್ಲ ಮಾತಬಡು ಕದ್ರಿದ ಮಂಜುನಾಥ ದೇವಸ್ಥಾನೋಡ್ಲ ಕೊರ್ಪೇರು ಮಂಗಳಾದೇವಿ ಕೊರ್ಪೇರು ನೆತ್ತ ಮಾತ ಸಂಗ್ರಹಣೆ ಮಲ್ತದ್ದು ಮಾತಿರಲಿಲ್ಲ ಒಂಜಿ ಅನ್ನ ಸಂತರ್ಪಣೆದ ಬಾಕಿದ ನೆತ್ತೆ ಬೋಡಾಯನಾಥ ಕೊರದು ಮಾತ ಜೋಕುಲು ಬಾಲ್ಯ ಸಂತೋಷ ಉಳ್ಳೇರಿಗೆ ಎಡ್ಡ ರೀತಿ ನಡಪಾಡು ಇಂಚಿತನ ಓಲ್ಲ ಆತಜಿಗೆ ಈತ ಕ್ರಮಟ್ಟು ಈತ ಶಿಸ್ತುಡು ಇತ್ತದ ಕಾಲಡು ಊಲು ತುಂಡು ಒಂಜಿ ಕಾಲಡು ದುಂಬು ಒಂಜಿ ಊರ್ದಕ್ಕಲು ಪೂದು ಲೆತ್ತದು ಒಂಜಿ ಬ್ರಹ್ಮಕಲಶ ನಾಗಮಂಡಲ ಮಲ್ಪ ಇತ್ತದ ಅದಕ್ಕೆಲ್ಲ ಪ್ರತಿ ಊರ್ಲ ಈತೆಲ್ಲಿ ಜೋಕುಲು ಹಿಡಿದು ಪೊಂಜೇನಕ್ಕಲು ಪ್ರತಿ ಒಂಜಿ ಜವಾಬ್ದಾರಿಯಿಂದ ತೊಂದಿರು ಐಟ್ಲ ಐತೆ ಈ ಸ್ತ್ರೀ ಶಕ್ತಿದ ಜನಕುಲು ಬಣ್ಣದಂಡ ಬಾರಿ ಊಲಲ್ಲಿ ಉಲ್ತೊಲ್ತು ಬರ್ಪೇರು ಯಾನೇ ಕೂಡ ಈ ದೇವಸ್ಥಾನ ಮಾತ್ರ ಕೆಲವು ಕಡೆ ಪೋಯಿನ ಅವ್ಳು ಪಂಡೆ ಬಾರಿ ಮಲ್ಲ ಯಾಗ ಆಪು ನಿಗಳು ಮಾತ ಬರೋಡು ನಿಕ್ಲೆ ಮಾತ ಕಾಕಜಿ ಗಡಬಿಡು ಅಂತ ಪ್ರತಿ ದೇವಸ್ಥಾನಗಳಿಲ್ಲ ಕಮ್ಮಿಡು ಏತು ತೀರ್ನ ಆತು ಒಂಜಿ ಕಾಕಲ್ಲಿ ಅಲ್ಪ ದೀದು ತೀರ್ನ ಅಲ್ಪದಗಳ ಕೊರಡು ಅತನ್ನ ನಮ ಅಲ್ಪ ಏರಾಂಡಲ್ ಉಂತದು ಬತ್ತನಕ್ಲಿಗೆ ಮಾತ ಒಂಜಿ ಕಾಕಜಿ ಕೊರಡು ಆಯ್ನಾತ್ ಸಭೆ ಅಪನಂಚಿನ ತೂಗುಡು ಈ ಯಾಗಾವಡಂಡ ಒಂಜಿ 2 ದಿನತ್ತ ಕಷ್ಟತ್ ತಿಂಗೊಳ್ಗಟ್ಲೆ ನೆಕ್ ಕಷ್ಟ ಬರುಡಾಪುಡು ಅಂಡ ಜನಕೊಲು ಮಾತೇರ್ಲ ಒಗ್ಗಟ್ಟಿತ್ತನ ಅಂಡ ದೇವೇರ್ನ ಸಾಕಾರ ಖಂಡಿತ ನಂಗೆ ಉಂಡು ಪಂಡದು ಪನೋಲಿ ಆಪುಡು ಅವೇ ರೀತಿ ಇತ್ತೆ ಸ್ವಸಹಾಯ ಸಂಘ ಧರ್ಮಸ್ಥಳದ ಅತಂಡ ಶ್ರೀಶಕ್ತಿ ಸಂಘ ಪ್ರತಿ ಒಂಜಿಲ ಸಂಘೋಲಿತ್ತ ನಡೆದ ಅವರ ಪೊಂಜೆನಕಲ ಮಾತೇರ್ಲ ದುಂಬು ಬತ್ತದ ಪ್ರತಿ ಒಂಜೆಕ್ಕಲ ಸೇರೊಂದು ಪ್ರಚಾರ ಅವಡು ಅಲ್ಪ ಬಳಸುನವಾವಡು ಅಟಿಲ್ದ ಅಲ್ಪ ಅವಡು ಪ್ರತಿ ಒಂಜಿ ಕೆಲಸಗುಲ ಏರ್ಲ ಪಿರಜಾರ್ದು ಉಂತುನಂಚಿನ ಕ್ರಮ ಇತ್ತೆ ಇಜ್ಜಿ ದುಂಬು ಇಲ್ಲಿಡ್ದು ಪಿದಾಡ್ರಾಗ ನಮ್ಮನ್ನು ಬಿಡೊಂದು ಇಜ್ಜಾಂಡು ಅಂಡ ಇತ್ತೆ ಅಂಚಾದು ಉಪ್ಪನಗ ನೆಕ್ ಮಾತೇರ್ಲ ಸಾಕಾರ ಕೊರಡು ಮಾತೇರ್ಲ ಮಾತೇರಿಗಲ ದೇವೇರ್ನ ಆಶೀರ್ವಾದ ತಿಕ್ಕೊಡು ಪಂಡದ ಯಾನು ಪಣ್ಣೊಂದು